ಬರೀ ದಲಿತರಿಗೆ ಹೊಡಿತಾರೆ ನಿಮ್ ಕ್ಷೇತ್ರದಲ್ಲಿ. ನಿಮ್ ಕ್ಷೇತ್ರದ ಬರೀ ದಲಿತ ಕೊಲೆ ಆಗ್ತಿರೋದು, ಬೇರೆ ಯಾರು ಕೊಲೆ ಆಗ್ತಿಲ್ಲ. ಒಬ್ಬ ತಾಲೂಕು ಡಿಎಸ್ ಅಧ್ಯಕ್ಷ ಕೊಲೆ ಮಾಡ್ಬಿಡ್ತಾರೆ. ಏನಾಯ್ತು ನಿಮ್ ತಾಲೂಕು ಆಡಳಿತ? ಏನ್ ಮಾಡಿಕೊಂಡಿದ್ರ ನಿಮ್ಮ ಆಡಳಿತ? ನೀವು ಏನ್ ಮಾಡಿಕೊಂಡಿದ್ರ? ಯಾಕ್ರ ಪ್ರೆಸ್ ಮೀಟು? ಏನ್ರಿ ಬರೀ ದಲಿತರು ಕೂಡ ಕೊಲೆ ಆಗ್ತಾರಲ್ರಿ. ಮಾದಿಗ ಸಮಾಜ ಮಟ್ಟ ಆಗತ್ತೆ ನಿಮ್ ಗುರಿ ಆಗತ್ತಲ್ರಿ. ಇಲ್ಲೇನೈತೆ ನಮ್ಗೆ? ಇದೇನ್ ಬಿಟ್ಟಿದ್ದೀರಾ? ದಲಿತರುಗಳು ಕೊಲೆ ಮಾಡಿ ಮುಕ್ತಿಗೊಳಿಸ್ಬಿಡ್ತಾರೆ ಗುಬ್ಬಿ ತಾಲೂಕು. ದಲಿತ ಮುಖಂಡ ಹತ್ಯೆಕೋರರನ್ನು ದಲಿತ ಮುಖಂಡ ಹತ್ಯೆಕೋರರನ್ನು ದಲಿತ ಮುಖಂಡ ಬೇಕೇ ಬೇಕು, ನ್ಯಾಯ ಬೇಕು. ದಲಿತ ಮುಖಂಡ ಹತ್ಯೆಕೋರರನ್ನು ದಲಿತ ಮುಖಂಡ ಹತ್ಯೆಕೋರರನ್ನು ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಅಧಿಕಾರ ಜಿಲ್ಲಾಡಳಿತಕ್ಕೆ ಅಧಿಕಾರ ಜಿಲ್ಲಾಡಳಿತಕ್ಕೆ ಅಧಿಕಾರ ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ದಲಿತ ವಿರೋಧಿ ಗೃಹ ಮಂತ್ರಿಗೆ